ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಾಯಿ ಮಹಾಕಾಳಿಯ 10 ಅವತಾರಗಳು ಯಾವುವು ಎನ್ನುವುದನ್ನು ತಿಳಿದುಕೊಳ್ಳೋಣ. ದುಷ್ಟ ರಕ್ಕಸರ ಸಂಹಾರಕ್ಕಾಗಿ ಮಹಾದೇವಿ ತಳೆದಿರುವ ಉಗ್ರ ರೂಪವಾದ ಮಹಾಕಾಳಿಯ ಅವತಾರದ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಅದೇ ಮಹಾಕಾಳಿ ನಂತರದ ದಿನಗಳಲ್ಲಿ ತಳೆದಿರುವ 10 ಅವತಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಪುರಾಣಗಳು ಹೇಳುವ ಪ್ರಕಾರ ಮಹಾಕಾಳಿಯ 10 ಅವತಾರಗಳಿಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆಯಂತೆ. ಕುಂಡಲಿನಿ ಶಕ್ತಿ ಎಂದು ಕರೆಯಲ್ಪಡುವ ಮಹಾಕಾಳಿಯ 10 ಅವತಾರಗಳು ಯಾವುವು ಅನ್ನುವ ಪ್ರಶ್ನೆಗೆ ಉತ್ತರ: ಮೊದಲನೇ ಅವತಾರ ತಾಯಿಯ ಮೂಲ ಅವತಾರವಾಗಿರುವ ಕಾಳಿ ಅವತಾರ. ಎರಡನೇ ಅವತಾರ ಮಾತಂಗಿ ಕಾಳಿ. ಮೂರನೆಯ ಅವತಾರ ಚಿನ್ನಮಸ್ತಾ ದೇವಿ. ನಾಲ್ಕನೆಯ ಅವತಾರ ಸ್ಮಶಾನ ಕಾಳಿ. ಐದನೆಯ ಅವತಾರ ಬಾಗಲ ಕಾಳಿ. ಆರನೆಯ ಅವತಾರ ಭೈರವಿ ಕಾಳಿ. ಏಳನೆಯ ಅವತಾರ ತಾರಾದೇವಿ. ಎಂಟನೆಯ ಅವತಾರ ಷೋಡಶಿ ಮಾತಾ. 9ನೇ ಅವತಾರ ಕಮಲ ಕಾಳಿ ಹಾಗೂ 10ನೆಯ ಅವತಾರ ಧೂಮಾವತಿ ದೇವಿ. ಈ ಎಲ್ಲ ಅವತಾರಗಳ ಪ್ರಾಮುಖ್ಯತೆ ಹಾಗೂ ಸಂಪೂರ್ಣ ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.